ಶಿಬಿರವನ್ನು ಈ ದಿನ ಏರ್ಪಡಿಸಲಾಗಿದೆ. ಈ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ PGR ಸಿಂಧ್ಯಾರ್ಥನವರೇ, ಉದ್ಘಾಟಿಸಲಿರುವಂತಹ ಪ್ರೊಫೆಸರ್ ಜಯರಾಜ್ ಅಮೀನ್, ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ ಇವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ. ಅಂತ 5 ವರ್ಷದಿಂದ 10 ವರ್ಷದವರೆಗೆ ಹುಡುಗರಿಗೆ ಕಪ್ಸ್, ಮೇಲ್ಪಟ್ಟಂತಹ ಹುಡುಗರಿಗೆ ಪದವಿ ಪೂರ್ವ ಹುಡುಗಿಯರಿಗೆ ರೇಂಜರ್ಸ್ ಎನ್ನುವ ಹೆಸರಿನಲ್ಲಿ ಅವರ ವಯೋಮಿತಿ ಸಿಗಬೇಕು ಎನ್ನುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈಗಾಗಲೇ ವುಮೆನ್ ಡಿಪಾರ್ಟ್ಮೆಂಟಿಂದ ಆದೇಶವನ್ನು ನೀಡಿದ್ದಾರೆ, ಬನ್ನಿ ಹೊರಡಿಸಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮತ್ತು ನಮ್ಮ ಮುಂಭಾಗದಲ್ಲಿರುವಂತಹ ಸಸ್ಯಕ್ಕೆ ಜಲಧಾರೆಯನ್ನು ಎರೆಯುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್. ಇದೊಂದು ಭಾಳ ಭಿನ್ನವಾದ ಕಾರ್ಯಕ್ರಮ ಅಂತ ಕಾಣ್ತೇವೆ. ನಮ್ಮ ಯೂಶುವಲ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ಗಳಿಗೆ ಕಂಪೇರ್ ಮಾಡಿದರೆ ಇದೊಂದು ಭಾಳ ಭಿನ್ನವಾದ ಕಾರ್ಯಕ್ರಮ ಮತ್ತು ಇದು ಭಾಳ ಸೂಕ್ತವಾದ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನಮ್ಮಲ್ಲಿ ಇವತ್ತು ಯುವಜನರ ಬಗ್ಗೆ, ಸಣ್ಣ ಮಕ್ಕಳ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಸ್ ಇದ್ದಾವೆ. ಅದು ಕೆಲವು ಅವರಿಗೆ ಏನು ಬೇರೆ ದಾರಿ ಇಲ್ಲದೆ ಮಾಡುವಂಥದ್ದು. ಉದಾಹರಣೆಗೆ ನಾವು ಯಾವತ್ತೂ ಮಕ್ಕಳಲ್ಲಿ ತಪ್ಪು ಹುಡುಕೋದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೀರಿ 24 ಗಂಟೆ ಅಂತೇಳಿ. ಪುಸ್ತಕ ಸರಿ, ಬಟ್ ಅವರು ಎಷ್ಟು ಅಂತೇಳಿ ಬೇರೆ ಏನು ಆಕ್ಟಿವಿಟೀಸ್ನಲ್ಲಿ ಇಲ್ಲದಿದ್ದರೆ ಅವರಿಗೆ ಮನೆಯಲ್ಲಿ ಇರೋದು ಖಾಲಿ ಮೊಬೈಲ್ ಮಾತ್ರ. ತಪ್ಪಿದ್ರೆ TV. ಅದು ಅಲ್ಲದೆ ಇವತ್ತು ನಮ್ಮಲ್ಲಿ ಏನಾಗ್ತದೆ ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ಗಳು ಹೋಗಿ ಒಂಥರದ ನ್ಯೂಕ್ಲಿಯಸ್ ಫ್ಯಾಮಿಲೀಸ್ಗಳು ಬರ್ತಾ ಇದೆ. ಮನೆಯ ಒಳಗಡೆ ಮಕ್ಕಳ ಸಂಖ್ಯೆ ಕಡಿಮೆ, ಆಟ ಆಡಲಿಕ್ಕೆ ಬೇರೆ ಜನ ಇಲ್ಲ, ಮನೆಯ ಸೈಜ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ಬೋದು? ಮೊಬೈಲ್ ಮತ್ತು TV ಬಿಟ್ಟರೆ ಮತ್ತು ಅಪ್ಪಮ್ಮಂದರಿಗೂ ಕೂಡ ಅವರೊಟ್ಟಿಗೆ ಜಾಸ್ತಿ ಕಳೀಲಿಕ್ಕೆ ಸಮಯ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ತನ್ನಷ್ಟಕ್ಕೆ ಮೊಬೈಲಿಗೆ ಅಥವಾ TVಗೆ ಅಂಟಿಕೊಳ್ಳೋದು ಭಾಳ ಸ್ವಾಭಾವಿಕ ಅಂತೇಳಿ ಕಾಣಿಸ್ತದೆ. ಸೊ ಇದಕ್ಕೆ ಎಲ್ಲಕ್ಕಿಂತ ಭಿನ್ನವಾಗಿ ಮಕ್ಕಳನ್ನು ಒಂದು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡುವಂಥ ಒಂದು ಸಂಘಟನೆ ಅಂತೇಳಿ ಏನಾದರೂ ಇದ್ದರೆ ಇವತ್ತು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ರೋವರ್ಸ್ ಆ್ಯಂಡ್ ರೇಂಜರ್ಸ್ನಂಥ ಸಂಸ್ಥೆ. ಇದು ಸಂಸ್ಥೆ ಮಾತ್ರ ಅಲ್ಲ, ಈಗಾಗಲೇ ಬೇರೆ ಬೇರೆ ಲಿಟ್ರೇಚರ್ ಬಂದಾಗ ಇದೊಂಥರದ ಚಳುವಳಿ. ಎಲ್ಲ ಮಕ್ಕಳನ್ನು ಎಲ್ಲರನ್ನು ಆ್ಯಕ್ಚುಲಿ ಸೇರಿಸಿಕೊಂಡು ಒಂದು ಅವರಿಗೆ ಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸನ್ನು ಕೊಡುವಂಥದ್ದು. ಸೊ ಇದು ಕೇವಲ ಒಂದು ಮಕ್ಕಳ ಸಂಘಟನೆ ಅಥವಾ ಯೂತ್ ಸಂಘಟನೆ ಅಲ್ಲ. ಈ ಸಂಘಟನೆಯಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಮಕ್ಕಳ ಒಂದು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಲಿಕ್ಕೆ, ಒಂದು ಕೆಲವು ಸ್ಕಿಲ್ಸ್ಗಳನ್ನು ಕೊಡಲಿಕ್ಕೆ, ಕೆಲವು ಮೌಲ್ಯಗಳನ್ನು ಅವರ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಹಾಯ ಆಗುವಂಥ ಒಂದು ಚಳುವಳಿ ಇದು. ಮತ್ತು ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಥವಾ R&Rನಲ್ಲಿ ಏನನ್ನು ಆ್ಯಕ್ಚುಲಿ ಅವರು ಯಾವ ಮೌಲ್ಯಗಳನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾರ ಸಣ್ಣ ಏಜಿನಲ್ಲಿ, ಆ ಮೌಲ್ಯಗಳು ಹೆಚ್ಚು ಕಡಿಮೆ ಈಗಾಗಲೇ ನಮ್ಮ ಕೆಲವು ಟ್ರೈನರ್ಸ್ ಕೂಡ ಅದನ್ನೇ ಹೇಳಿದರು, ಅದು ಅವರ ಲೈಫ್ ಲಾಂಗ್ ಆ್ಯಕ್ಚುಲಿ ಉಳಿಯುವಂಥ ಒಂದು. ಸೊ ಒಂದು ಮರ ಬೆಳೆಯುವ ಸಂದರ್ಭದಲ್ಲೇ ಅದಕ್ಕೆ ಒಂದು ಕರೆಕ್ಟಾದ ಒಂದು ಆ್ಯಂಗಲ್ ಕೊಟ್ಟರೆ, ಡೈರೆಕ್ಷನ್ ಕೊಟ್ಟರೆ ಅದು ಹೇಗೆ ಚೆನ್ನಾಗಿ ಬೆಳೀತದ, ಅದೇ ರೀತಿಯಲ್ಲಿ ಮಕ್ಕಳ ಒಂದು ಯಂಗ್ ಏಜ್ನಲ್ಲಿ ಅವರಿಗೆ ಒಂದು ಸರಿಯಾಗಿ ಟ್ರೈನ್ ಮಾಡಿದರೆ ಅವರು ಮುಂದಕ್ಕೂ ಕೂಡ ಒಂದು ಸತ್ಪ್ರಜೆಯಾಗಿ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ಕಾಣ್ತದೆ. ಸೊ ನಾನು ಅರ್ಥ ಮಾಡಿಕೊಂಡಾಗೆ ಈ ಸಂಸ್ಥೆಗಳು R&R ಆಗಿರಲಿ ಅಥವಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರಲಿ, ಇನ್ನೊಂದು ಎಲ್ಲ ಒಂದು ಕಡೆಯಲ್ಲಿ ಮಕ್ಕಳಲ್ಲಿ ಕೆಲವು ಮೌಲ್ಯಗಳನ್ನು ಆ್ಯಕ್ಚುಲಿ ಅಳವಡಿಸ್ಕೊಳ್ಳಿಕ್ಕೆ ಭಾಳ ಸಹಾಯ ಮಾಡುವಂಥದ್ದು. ಹಾನೆಸ್ಟಿ, ಇಂಟೆಗ್ರಿಟಿ, ಅಥವಾ ಇನ್ನೊಬ್ಬರ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳಿಕ್ಕೆ, ಅಥವಾ ಒಂದು ಟೀಮ್ ವರ್ಕ್ ಹೇಗೆ ಮಾಡಬೇಕು ಅನ್ನುವಂಥದ್ದು, ಒಟ್ಟಿಗೆ ಸೇರಿ ಹೇಗೆ ಮಾಡಬೇಕು ಅನ್ನುವಂಥದ್ದು, ಒಂದು ಲೀಡರ್ಶಿಪ್ಪನ್ನು ಹೇಗೆ ಮಾಡಬೇಕು, ಒಂದು ಡಿಸಿಪ್ಲಿನನ್ನು, ಸೆಲ್ಫ್ ಡಿಸಿಪ್ಲಿನನ್ನು ಹೇಗೆ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲವನ್ನು ಆ್ಯಕ್ಚುಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಸೂಕ್ತವಾದ ವೇದಿಕೆ ಅಂತೇಳಿ ನನಗೆ ಅನಿಸ್ತದೆ. ಸೊ ಅದು ಅಷ್ಟು ಮಾತ್ರ ಅಲ್ಲ, ಈ ಥರದ ಒಂದು ಟ್ರೈನಿಂಗ್ನಲ್ಲಿ ಮಕ್ಕಳಿಗೆ ಒಂದು ಪರ್ಸನಲ್ ಗ್ರೋತ್ ಮಾತ್ರ ಅಲ್ಲ, ಅವರಿಗೆಲ್ಲ ಒಂದು ಕಡೆಯಲ್ಲಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಆ್ಯಕ್ಚುಲಿ ಬೆಳೀಲಿಕ್ಕೆ ಸಹಾಯ ಆಗುವಂಥದ್ದು, ಮತ್ತು ಒಂದು ಸ್ವಸ್ಥ ಸಮಾಜವನ್ನು ಕೂಡ ಕಟ್ಟಲಿಕ್ಕೆ ಆ್ಯಕ್ಚುಲಿ ಇದು ಭಾಳ ಸಹಾಯಕವಾಗುವಂಥದ್ದು. ಸೊ ಅದರಿಂದ ಮಕ್ಕಳಿಗೆ ಆಕ್ಟಿವ್ ಆಗಿ ಇದರಲ್ಲಿ ಮಾಡುವಾಗ ಕೆಲವು ಆಕ್ಟಿವಿಟೀಸ್ ಆಗಿರ್ಬೋದು, ಬಟ್ ಅವರಿಗೆ ಗೊತ್ತಿಲ್ಲದ ಕೆಲವು ಮೌಲ್ಯಗಳನ್ನು ಅವರು ಆ್ಯಕ್ಚುಲಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಇಂಟರ್ನಲೈಸ್ ಮಾಡಿಕೊಂಡು ಅದು ಮುಂದಕ್ಕೆ ಕೂಡ ಅವರಿಗೆ ಒಂದು ಪ್ರೇರಣೆಯಾಗಿ ಉಳಿಯುವಂಥ ಒಂದು ಸಂದರ್ಭ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಚಳವಳಿಯಲ್ಲಿ ಮಕ್ಕಳು ಭಾಗವಹಿಸಿದಾಗ ಅವರು ಎಷ್ಟೋ ಸಲ ಆ್ಯಕ್ಚುಲಿ ಕ್ಯಾಂಪ್ಗಳನ್ನು ಮಾಡ್ತಾರೆ, ಕಮ್ಯುನಿಟಿ ಸರ್ವಿಸ್ಗಳನ್ನು ಮಾಡ್ತಾರೆ, ಒಂದು ಟೀಮ್ ವರ್ಕ್ನಲ್ಲಿ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು
ಇನ್ನು ಕ್ಯಾಂಪ್ಗಳಲ್ಲಿ ವಹಿಸ್ತಾ ಸಮಾಜದ ಒಂದು ಯಾವುದೋ ಒಂದು ಸಣ್ಣ ಕೆಲಸನಾದ್ರೆ ಆಗಲಿ ಅದನ್ನು ಆ್ಯಕ್ಚುಲಿ ಮಾಡ್ತಾ ಬಂದಾಗ ಇದೊಂದು ಹೊಸ ರೀತಿಯ ಒಂದು ಅನುಭವವನ್ನು ಅವ್ರಿಗೆ ಕೊಡ್ತದೆ. ಸೊ ಸಮಾಜದಿಂದ ನಾವು ಏನನ್ನು ತಗೊಂಡಿದ್ದೇವೋ ಅದನ್ನು ಹಿಂದೆ ಕೊಡುವಂಥ ಒಂದು ಚಳುವಳಿಯಾಗಿ ಆ್ಯಕ್ಚುಲಿ ಬರ್ತಾ ಇದ್ದಾವೆ. ಅದು ಅವ್ರು ಸಣ್ಣ ಮಟ್ಟದಲ್ಲಿ ಇರ್ಬೋದು, ಬಟ್ ಆದರೆ ನಾವು ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ, ಸಮಾಜದ ಭಾಗ ನಾವು. ನಮಗೆ ಹೇಗೆ ಸಮಾಜ ಕೊಡ್ತದೆ ಅದೇ ರೀತಿಯಲ್ಲಿ ನಮ್ಮ ಲೆವೆಲ್ನಲ್ಲಿ ನಮಗೆ ಸಾಧ್ಯವಷ್ಟು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಇದೆಲ್ಲ. ಆ ಮೌಲ್ಯಗಳನ್ನು ಭಾಳ ಒಳ್ಳೆ ಆ್ಯಕ್ಚುಲಿ ಒಂದು ಉದ್ದೇಶದಿಂದ ಇದು ಆ್ಯಕ್ಚುಲಿ ಮಾಡುವಂಥ ಪ್ರೇರಣೆ ಕೊಡುವಂಥ ಒಂದು ಸಂಘಟನೆ ಆಗಿರ್ತದೆ. ಸೊ ಎಲ್ಲ ಒಂದು ಕಡೆಯಲ್ಲಿ ಇನ್ನು ಸಾಮಾಜಿಕ ಮೌಲ್ಯಗಳು ಕುಸಿತ ಇರುವಂಥ ಸಂದರ್ಭದಲ್ಲಿ ಮತ್ತು ಒಬ್ಬರಿಗೆ ನಮ್ಮಲ್ಲಿ ಸೆನ್ಸಿಟಿವಿಟಿ ಕಡಿಮೆ ಆಗ್ತೇವೆ ಅಂತ ನಾವು ತುಂಬ ಹೇಳ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಈ ಥರದ ಒಂದು ಸಮಾಜದೊಟ್ಟಿಗೆ ಗುರುತಿಸಿಕೊಂಡು ಸಮಾಜಕ್ಕೋಸ್ಕರ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಮೂಡಿಸುವಂಥದ್ದು ಅದು ಭಾಳ ಒಳ್ಳೆ ಕೆಲಸ ಅಂತೇಳಿ ನನಗೆ ಅನಿಸಿಕೆಗಳನ್ನು ತಗೊಳ್ತಾರೆ. ಗ್ರೂಪಿನಲ್ಲಿ ತಗೊಳ್ತಾರೆ, ಗ್ರೂಪ್ನ ಒಟ್ಟಿಗೆ ಮಿಕ್ಸ್ ಆಗಿ ಆ್ಯಕ್ಚುಲಿ ಡಿಸಿಷನ್ಸ್ಗಳನ್ನು ತಗೊಳ್ತಾರೆ. ಎಲ್ಲ ಒಂದು ಕಡೆಯಲ್ಲಿ ಸಮಸ್ಯೆಗಳು ಬಂದಾಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳನ್ನು ಆ್ಯಕ್ಚುಲಿ ಬೆಳೆಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆಯಲ್ಲಿ ಈ ಥರದ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ತಾ ಇನ್ನು ಮಕ್ಕಳಿಗೆ ಎಲ್ಲ ಒಂದು ಕಡೆಯಲ್ಲಿ ಆತ್ಮವಿಶ್ವಾಸ ಬೆಳೀತದೆ. ಮತ್ತೆ ಇನ್ನು ಮಕ್ಕಳು ಒಂದು ಗ್ರೂಪ್ನಲ್ಲಿ ಒಂದು ದೊಡ್ಡ ಒಂದು ಕಮ್ಯುನಿಟಿ ಒಟ್ಟಿಗೆ ಒಂದು ವರ್ಕ್ ಮಾಡುವಂಥ ಒಂದು ಸ್ಕಿಲ್ಸ್ಗಳನ್ನು ಕೂಡ ಆ್ಯಕ್ಚುಲಿ ಅಳವಡಿಸ್ಕೊಂಡು ಕೊಡ್ತಾರೆ. ಸೊ ಅದರಿಂದ ಈ ಕ್ಯಾಂಪ್ಗಳಂತೂ ಇನ್ನು ಹೆಚ್ಚು ಸಲ ಆ್ಯಕ್ಚುಲಿ ನಿಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಇದರಲ್ಲಿ ಕೂಡ ಹೇಳಿದಾಗೆ ಒಂದೊಂದು ಥರದ ಅಡ್ವೆಂಚರ್ ವಿತ್ ಲರ್ನಿಂಗ್. ಸೊ ಎಲ್ಲ ಒಂದು ಕಡೆಯಲ್ಲಿ ಈ TV ಮೊಬೈಲಿಗೆ ಅಂಟಿಕೊಳ್ಳದೆ ಎಲ್ಲ ಒಂದು ಕಡೆಯಲ್ಲಿ ಒಂದು ನ್ಯಾಚುರಲ್ ವರ್ಲ್ಡ್ ಏನಿದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು ಮತ್ತು ಅದರಲ್ಲಿ ಹೇಗೆ ಸರ್ವೈವಲ್ ಸ್ಕಿಲ್ಸ್ ಇಂಥ ಒಂದು ಕ್ಯಾಂಪಿನಲ್ಲಿ ಹೇಗೆ ಗುಂಪಿನೊಟ್ಟಿಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಯುವಂಥದ್ದು. ಎಲ್ಲಕ್ಕಿಂತ ಮುಖ್ಯ ಒಂದು ಪರಿಸರ ಅನ್ನುವಂಥದ್ದು ಏನಿದೆ ಅದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿಕೊಂಡು ಅದಕ್ಕೋಸ್ಕರ ಆ್ಯಕ್ಚುಲಿ ನಮ್ಮ ಸೈಡಿಂದ ಏನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಅರಿತುಕೊಳ್ಳುವಂಥದ್ದಕ್ಕೆ ಎಲ್ಲದಕ್ಕೂ ಪೂರಕವಾಗಿರುವ ಈ ಒಂದು ಸಂಘಟನೆಯ ಒಂದು ಅದರ ಒಂದು ವರ್ಕಿಂಗ್ ಇದೆ ಅಲ್ಲ, ಅದು ಆ್ಯಕ್ಚುಲಿ ಮಕ್ಕಳಿಗೆ ಭಾಳ ಹೆಲ್ಪ್ ಆಗುವಂಥದ್ದು. ಸೊ ಅದರಲ್ಲಿ ಕೂಡ ಇದರಲ್ಲಿ ನಮ್ಮ ಪ್ರಿನ್ಸಿಪಲ್ಸ್ಗಳು ಹೇಳಿ ಹಾಗೆ ಇದೊಂಥರದ ರಾಜಕೀಯ ಪ್ರೇರಿತ ಸಂಘಟನೆ ಅಲ್ಲ. ಸೊ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ರಾಜಕೀಯ ಇದು ಯಾವುದೇ ಥರದ ಪ್ರಿನ್ಸಿಪಲ್ಸ್ಗಳು ವರ್ಕ್ ಆಗೋದಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯ ಇದರಲ್ಲಿ ಭಾಳ ಬರುವಂಥದ್ದು ಎದ್ದು ಕಾಣುವಂಥ ಅಂಶ ಅಂತೇಳಿ ಏನಾದ್ರಿದ್ರೆ ಅದು ಇನ್ಕ್ಲೂಸಿವಿಟಿ. ಸೊ ಎಲ್ಲರನ್ನು ಒಳಗೂಡಿಸ್ಕೊಂಡು ಆ್ಯಕ್ಚುಲಿ ಮಕ್ಕಳಲ್ಲಿ ಒಂದು ಆ ಗ್ರೂಪ್ ಮೆಂಟಾಲಿಟಿಯನ್ನು ತರುವಂಥದ್ದು. ಸೊ ಎಲ್ಲ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸುವಾಗ ಮಕ್ಕಳಿಗೆ ಯಾವುದೇ ಇನ್ನೊಂದು ಮಕ್ಕಳ ಯಾವುದೇ ಬ್ಯಾಕ್ಗ್ರೌಂಡ್ಗಳು ಇಂಪಾರ್ಟೆಂಟ್ ಆಗೋದಿಲ್ಲ. ಜಾತಿ ಆಗಲಿ, ಮತ ಆಗಲಿ, ಅಥವಾ ಅವರ ಸೋಷಿಯಲ್ ಸ್ಟ್ಯಾಟಸ್ ಆಗಲಿ, ಅಥವಾ ಅವರ ಹಿಂದಿನ ಪೇರೆಂಟ್ಸ್ಗಳ ಒಂದು ಎಕನಾಮಿಕ್ ಸಿಚುವೇಶನ್ಸ್ ಇದು ಯಾವುದೂ ಆಗೋದಿಲ್ಲ. ಸೊ ಮಕ್ಕಳಾಗಿ ಆ್ಯಕ್ಚುಲಿ ಇದರಲ್ಲಿ ಭಾಗವಹಿಸಿಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಎಲ್ಲರೂ ನಮ್ಮವರೇ ಅಂತ ಹೇಳುವಂಥ ಒಂದು ಫೀಲಿಂಗನ್ನು ಬೆಳೆಸುವಂಥ ಭಾಳ ಮುಖ್ಯವಾದ ಈ ಥರದ ಸಂಘಟನೆಗಳು. ಸೊ ಅದರಿಂದ ಇದು ಎಲ್ಲ ಒಂದು ಕಡೆಯಲ್ಲಿ ಮಕ್ಕಳಿಗೆ ಅವರ ಮನೆಯಲ್ಲಿ ಏನೋ ಒಂದು ಸಣ್ಣ ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಲ್ಲ, ಸೊ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಬೇರೆಯವರೊಟ್ಟಿಗೆ ಮಿಕ್ಸ್ ಹಾಕ್ಕೊಂಡು ಸಮಾಜದಲ್ಲಿ ಇರುವಂಥ ಒಂದು ಕೆಲವು ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮಾಡಲಿಕ್ಕೆ ಇರುವಂಥ ಒಂದು ದೊಡ್ಡ ಸಂಘಟನೆ ಅಂತಲೇ ಕಾಣ್ತದೆ. ಸೊ ಇದು ಎಲ್ಲ ಅದರಿಂದ ಇದು ಎಲ್ಲ ಒಂದು ಕಡೆಯಲ್ಲಿ ಮಕ್ಕಳಿಗೆ ಒಂಥರದ ಲೈಫ್ ಸ್ಕಿಲ್ಗಳನ್ನು ಕೊಡುವಂಥದ್ದು. ಸೊ ಅದರಿಂದ ನಾವು ಹೆಚ್ಚಿನ ಸಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಥವಾ R&R ಅಂತ ಹೇಳುವಾಗ ಇದು ಕೇವಲ ಅವರಿಗೆ ಏನೋ ಒಂದು ಕೆಲವು ಗಂಟುಗಳನ್ನು ಹಾಕಿ ಗಂಟು ಬಿಚ್ಚಲಿಕ್ಕೆ ಮಾತ್ರ ಟ್ರೈನ್ ಮಾಡುವಂಥದ್ದಲ್ಲ. ಸೊ ಎಲ್ಲ ಒಂದು ಕಡೆಯಲ್ಲಿ ಅವರಿಗೆ ಬದುಕಲಿಕ್ಕೆ ಬೇಕಾದ ಕೆಲವು ಮೌಲ್ಯಗಳನ್ನು ಹೇಳುವಂಥದ್ದು. ಅದು ಆದ್ದರಿಂದ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸ್ತಾ ಅವರು ಫಸ್ಟ್ ಏಡಿಂದ ಹಿಡಿದು ಅಡಿಗೆಯಿಂದ ಹಿಡಿದು ನೇವಿಗೇಷನ್ ಇಂದ ಹಿಡಿದು ಸಮಸ್ಯೆಗಳಲ್ಲಿ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥ ಎಲ್ಲ ಒಂದು ಸ್ಕಿಲ್ಸ್ಗಳನ್ನು ಆ್ಯಕ್ಚುಲಿ ಡೆವಲಪ್ ಮಾಡ್ತಾ ಎಲ್ಲ ಒಂದು ಕಡೆಯಲ್ಲಿ ಅವರು ಭಾಳ ಕಂಪ್ಯಾಷನೇಟ್ ಆದ ಒಂದು ಜವಾಬ್ದಾರಿಯುತವಾದ ಒಂದು ಸಿಟಿಸನ್ಸ್ಗಳನ್ನು ರೂಪಿಸುವಂಥ ಒಂದು ಸಂಸ್ಥೆ ಮತ್ತು ಒಂದು ಚಳುವಳಿ ಇದಾಗಿದ್ದಾವೆ. ರೋವರ್ಸ್ ರೇಂಜಸ್ನ ನೋಡಲ್ ಅಧಿಕಾರಿ ಮಂಗಳೂರು ವಿಶ್ವವಿದ್ಯಾನಿಲಯ ತಮ್ಮಿಂದ ಮಾತುಗಳು. ಕ್ಯಾರೆಕ್ಟರ್ ಬಿಲ್ಡಿಂಗ್, ಹೆಲ್ತ್ ಆ್ಯಂಡ್ ಸ್ಟ್ರೆಂತ್, ಸರ್ವಿಸ್ಸು, ಕಲೆಗಳು, ಅವ್ರು ಹೇಳಿದ್ರು ಸ್ಕಿಲ್ಸ್ ಅಂಥೇಳಿ, ಕೌಶಲ್ಯಗಳು, ಇದರ ಅವಶ್ಯಕತೆ ಏನು, ಯಾವ ರೀತಿ ನಾವು ಕಲಿಸ್ತೇವೆ. ಮತ್ತು ನಾವು ಕೇವಲ ಪದವಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಷ್ಟೇ ನಾವು ಕಲಿಸೋದಲ್ಲ. 3 ವರ್ಷದ ಮಕ್ಕಳಿಂದ ಹಿಡಿದು 25 ವರ್ಷದ ಮಕ್ಕಳಿಗೂ ಸಹಿತ ಅವರು ಒಬ್ಬ ಒಳ್ಳೆಯ ಮನುಷ್ಯನಾಗಲಿಕ್ಕೆ, ಸಮಾಜ ಪ್ರೀತಿಸ್ತಕ್ಕಂಥ ಮನುಷ್ಯ ಆಗಲಿಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು
ಕೇವಲ ಈ 3 ಬೆರಳುಗಳಿಂದ ಹೇಳ್ಕೊಡ್ತೇವೆ. ಅದನ್ನು ಅವ್ರು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. 3 ಬೆರಳಿಂದ ಯಾಕೆ ಮಾಡ್ತೇವೆ, 2 ಬೆರಳುಗಳನ್ನು ಯಾಕೆ ನಾವು ಮಡಚ್ತೇವೆ, ಇದರ ಅರ್ಥ ಏನು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾರೆ. ಮತ್ತು ಒಂದೊಂದು ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹಿತ ಒಂದೊಂದು ಉದ್ದೇಶವನ್ನು ಇಟ್ಟಿದ್ದೇವೆ ನಾವು. ಈಗ ಬನ್ನೀಸ್ ಅಂದರೆ 3 ರಿಂದ 6 ವರ್ಷದ ಮಕ್ಕಳು. ಅವ್ರಿಗೇನು ಮಾಟೋ ಇಡ್ತಕ್ಕಂಥದ್ದು, ಅವ್ರಿಗೇನು ನಾವು ಮಾಟೋ ಇಡೋಕ್ಕಾಗೋದಿಲ್ಲ. ಯಾವಾಗೂ ನಗನಗ್ತಾ ಇರು. ಈಗ ನಮ್ಮ ಮನೆಯಲ್ಲಿ ನಾವು ಹೋದ ತಕ್ಷಣ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಲ್ಪ ಮಾತನಾಡಿಸ್ದೇ ಹೋದ್ರೇ ನಮಗೆ ಬೇಜಾರಾಗೋಗ್ಬಿಡ್ತದೆ. ನಗನಗ್ತಾ ಇದ್ದಂತೂ ನಮಗೆ ಭಾಳ ಖುಷಿ ಆಗ್ತದೆ. ತಬ್ಕತೀವಿ ನಾವು. ಮಕ್ಕಳನ್ನು ತಬ್ಕೊಳ್ಳೋದು ಒಂದು ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಒಂದು ಹಸುವನ್ನು ನೋಡಿ, ಆ ಜರ್ಸಿ ಹಸುಗಳನ್ನು ನೋಡೋಕ್ಕೆ ಹೋಗಬೇಡಿ. ನಾಟಿ ಹಸುಗಳನ್ನು ನಿಮ್ಗೆ ನೋಡಿದಾಗ ಯಾವ ರೀತಿ ಅದು ಪ್ರೀತಿಸ್ತದೆ ಅನ್ನೋದು ನೀವು ನೋಡಿದ್ದೀರ. ಯಾವ ರೀತಿ ಒಂದು ಹುಲಿ ಬಹಳ ಕ್ರೂರವಾಗಿರ್ತಕ್ಕಂಥ ಪ್ರಾಣಿ ಅಂತ ಹೇಳ್ತೇವೆ ನಾವು. ಆ ಕ್ರೂರವಾಗಿರ್ತಕ್ಕಂಥ ಪ್ರಾಣಿ ಆ ಕಬ್ಬನ್ನು ಯಾವ ರೀತಿ ಪ್ರೀತಿಸ್ತದೆ ಅನ್ನೋದನ್ನು ಸಹಿತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಒಂದು ಆನೆ, ಬಹಳ ದೊಡ್ಡ ಆಕಾರದಲ್ಲಿರ್ತಕ್ಕಂಥ ಒಂದು ಆನೆ, ಅದನ್ನು ಮರಿಯನ್ನು ಯಾವುದೇ ಕಾರಣದಿಂದ ಅದು ಬಿಟ್ಕೊಡೋಕ್ಕೆ ತಯಾರಿಲ್ಲ. ಹಾಗೆ ಇದೆಲ್ಲ ಯೋಚನೆ ಮಾಡಿ ಈ ಬನ್ನಿಗಳಿಗೆ ಸದಾ ಸಂತೋಷದಿಂದ ನೀನಿರಬೇಕು. ಇದಾದ ನಂತರ ನಾವು ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಅಂದರೆ 6 ವರ್ಷದ ಮೇಲೆ 11 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೇನು ಹೇಳ್ಬೋದು ನಾವು, ಎಕ್ಸಾಮಿನೇಷನ್ ಎಲ್ಲ ಯಾವುದು ಮಾಡಬಾರ್ದು ಅಂತಕ್ಕಂಥದ್ದು ಎಲ್ಲ ತಜ್ಞರ ಅಭಿಪ್ರಾಯ ಇದೆ. ಅದು ಸರಿನೂ ಸಹಿತ ಇದೆ. ಡೂ ಯುವರ್ ಬೆಸ್ಟ್. ನೀನೇನು ಮಾಡ್ತೀಯ ಅದನ್ನು ಬೆಸ್ಟ್ ಮಾಡಿ ನೀನು. ಈಗ ನನಗೆ ಅನ್ನಿಸ್ತದೆ, ನಾನು ಸುಮಾರು 20 ವರ್ಷಗಳ ಕಾಲ ಬೇರೆ ವಿವಿಧ ಹಂತಗಳಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಕೊಟ್ಟಿದ್ದಂಥ ಜವಾಬ್ದಾರಿಗಳನ್ನು ಇನ್ನೂ ಚೆನ್ನಾಗಿ ನಿರ್ವಹಿಸ್ಬೋದಾಗಿತ್ತು ಅಂಥೇಳಿ ನನಗನ್ನಿಸ್ತದೆ. I could have been definitely a better home minister. I could have been a better finance minister. I could have been a better transport minister ಅಂತ ನನಗನ್ನಿಸ್ತದೆ. ಮತ್ತು ಆ ಏಜು ಮತ್ತು ಅವಕಾಶ ಎರಡು ಮತ್ತೆ ಸಿಗೋದು ಕಷ್ಟ. ಈಗ ನನಗೆ ಅನ್ನಿಸ್ತದೆ ಐ ಹ್ಯಾವ್ ನಾಟ್ ಡನ್ ಮೈ ಬೆಸ್ಟ್ ಅಂತ ಹೇಳಿ. ಸೊ ಮಕ್ಕಳಿಗೆ ನಾವು ಹೇಳ್ತೀವಿ, ಡೂ ಯುವರ್ ಬೆಸ್ಟ್ ವೆನ್ ಯು ಆರ್ ಎ ಕಬ್ ಅಂಡ್ ಬುಲ್ಬುಲ್ ಫಾರ್ ಯುವರ್ ಲೈಫ್ ಟೈಮ್. ವಿ ವಿಲ್ ನಾಟ್ ಟೀಚ್ ದೆಮ್ ಫಾರ್ ದ ಕ್ಲಾಸ್ ಅಂತ ಫಾರ್ ದ ಮೊಮೆಂಟ್. ಇದಾದಮೇಲೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಇದು ಒಂಥರ ಮನುಷ್ಯನಿಗೆ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಆಯಸ್ಸದು, ವಯಸ್ಸು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದು 11 ವರ್ಷದಿಂದ 16 ವರ್ಷದವರೆಗೆ. ಆ ವಯಸ್ಸಲ್ಲಿ ಅನೇಕ ಭಾವನೆಗಳು ಬರಲಿಕ್ಕೆ ಶುರು ಆಗ್ತದೆ. ಹೇಗೆ ಹೆಣ್ಣು ಮಕ್ಕಳಿಗೆ ಋತುಮತಗಳಾಗ್ತಾರೆ, ಅವ್ರ ದೇಹದಲ್ಲಿ ಬದಲಾವಣೆಗಳಾಗ್ತವೆ, ಮಾನಸಿಕವಾಗಿ ಬದಲಾವಣೆ ಆಗ್ತದೆ, ಇನ್ನು ಏನೇನೋ ಸಾಮಾಜಿಕವಾದ ಬದಲಾವಣೆಗಳನ್ನು ಸಹಿತ ಆಗ್ತವೆ. ಗಂಡು ಮಕ್ಕಳಿಗೂ ಸಹಿತ ಆ ರೀತಿಯ ಅವರು ಒಂದು ಭಾವನೆಗಳಲ್ಲಿ ಬದಲಾವಣೆಗಳು ಪ್ರಾರಂಭ ಆಗ್ತದೆ ಗಂಡು ಮಕ್ಕಳಲ್ಲೂ. ಆ ವಯಸ್ಸಿನಲ್ಲಿ ಅವರಿಗೆ ಬಿ ಪ್ರಿಪೇರ್ಡ್. ನೋಡಪ್ಪ, ಸಮಾಜ ಈ ಥರ ಇದೆ, ಇದನ್ನು ನೀನು ಫೇಸ್ ಮಾಡಬೇಕು, ಅದಕ್ಕೆ ಮಾನಸಿಕವಾಗಿ ನೀನು ಸಿದ್ಧನಾಗುವಂತಕ್ಕಂಥದ್ದನ್ನು ನಾವು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಾದಮೇಲೆ ರೋವರ್ಸ್ ರೇಂಜರ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ವಿಚ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೀಲ್. ಈ ರೋವರ್ಸ್ ರೇಂಜರ್ಸ್ ಸೆಕ್ಷನ್ ಇದೆಯಲ್ಲ, ಆ ಸೆಕ್ಷನ್ನಲ್ಲಿ ಅವನ ನೆಕ್ಸ್ಟ್ ಏನು ಮಾಡಬೇಕು ಸಮಾಜದಲ್ಲಿ, ಇದಕ್ಕೆ ನಾವು ಸರ್ವಿಸ್ ಅಂತಕ್ಕಂಥ ಮಾಟೋವನ್ನು ಇಟ್ಟಿದ್ದೇವೆ. ಇದೆಲ್ಲವನ್ನು ಸಹಿತ ಈ ಹ್ಯಾಂಡ್ ಬುಕ್ಕಲ್ಲಿ, ಮತ್ತು ನಾವು ನಮ್ಮ ಸೈನ್ ಏನು, ನಮ್ಮ ಸಲ್ಯೂಟ್ ಏನು, ನಾವು ಲೆಫ್ಟ್ ಹ್ಯಾಂಡಿಂದ ಯಾಕೆ ಶೇಕ್ ಮಾಡ್ತೇವೆ, ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು, ತಾಲೂಕು ಮಟ್ಟದಲ್ಲಿ ಏನಿದೆ, ಜಿಲ್ಲಾ ಮಟ್ಟದಲ್ಲಿ ಏನಿದೆ, ರಾಜ್ಯ ಮಟ್ಟದಲ್ಲಿ ಏನಿದೆ, ದೆಹಲಿ ಮಟ್ಟದಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ರಾಷ್ಟ್ರದಲ್ಲೂ ಸಹಿತ ಹವಾಮಾನ ಬದಲಾವಣೆ ಬಗ್ಗೆ, ಶಿಕ್ಷಣ ಪದ್ಧತಿಯ ಬಗ್ಗೆ, ಮಕ್ಕಳ ಸೈಕಾಲಜಿ ಬಗ್ಗೆ ಮತ್ತು ನೇಚರ್ ಪ್ರೊಟೆಕ್ಷನ್ ಬಗ್ಗೆ ಬೇಕಾದ ಸೆಮಿನಾರ್ಸು, ಸಿಂಪೋಸಿಯಮ್ಸು, ಇಂಟ್ರಾಕ್ಷನ್ಸು ನಡೀತಾನೇ ಇರ್ತವೆ. ಇದಕ್ಕೆಲ್ಲ ಹೋಗಲಿಕ್ಕೆ ಒಂದು ಅವಕಾಶ ನಿಮಗೆ ಬೇಕಾಗ್ತದೆ. ಆ ಅವಕಾಶಗಳನ್ನು ಅಧ್ಯಾಪಕರುಗಳು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ. ಇದು ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರಿನ ಅವಶ್ಯಕತೆ. ಇದಾದ ಮೇಲೆ ನೀವು ಇಲ್ಲಿಂದ ಹೋಗ್ತೀರಾ ಇವತ್ತು ಸಾಯಂಕಾಲ. ನಾಳೆಯಿಂದ ಏನು ಮಾಡ್ಬೋದು, ಯಾವ ರೀತಿ ಮಾಡೋದು, ನಿಮಗೆ ಬರ್ಡನ್ ಆಗಬಾರ್ದು. ನನಗೆ ಅರ್ಥ ಆಗ್ತದೆ, ಈಗ ಸೆಮಿಸ್ಟ್ರ್ ಪದ್ಧತಿ ಇದೆ, ಇನ್ನು ಟ್ರೈ ಸೆಮಿಸ್ಟ್ರು ತರಬೇಕು ಅಂತಕ್ಕಂಥ ವಿಚಾರನೂ ಸಹಿತ ಸರ್ಕಾರದ ಮುಂದೆ ಇದೆ. ಟ್ರೈ ಸೆಮಿಸ್ಟ್ರ್ ಅಂತೂ ತಂದರೆ
ಇನ್ನು ಹೆಚ್ಚಿಗೆ ಅಪ್ಡೇಟ್ ಆಗಬೇಕಂತ ಅವಶ್ಯಕತೆಯೂ ಸಹಿತ ಇರ್ತದೆ. ಉಪನ್ಯಾಸಕಿಯರ ಮಾಹಿತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭ ಈಗಾಗಲೇ ಮುಕ್ತಾಯಗೊಂಡಿದೆ. ಧನ್ಯವಾದ ಸಮರ್ಪಣೆ ನನ್ನ ಪಾಲಿಗೆ ಒಲಿದು ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಎಲ್ಲ ಕಾರ್ಯಚಟುವಟಿಕೆಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಮಾರ್ಗದರ್ಶಕರಾಗಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ, ಜಿಲ್ಲಾ ಹಂತದಲ್ಲಿ, ಸ್ಥಳೀಯ ಹಂತದಲ್ಲಿ ಸಂಘಟಿಸುವಂತಹ ಪ್ರೇರಣಾಕರ್ತರು ನಮ್ಮ ಮಾನ್ಯ ರಾಜ್ಯ ಮುಖ್ಯ ಆಯುಕ್ತರಾಗಿದ್ದ ಶ್ರೀಯುತ PGR ಸಿಂಧ್ಯಾ ಸರ್ ಅವರು ನಮ್ಮ ಜೊತೆ ಇವತ್ತು ಇದ್ದು ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಜೊತೆ ಸಂಜೆ ತನಕ ಕೂಡ ನಮ್ಮ ಜೊತೆ ಭಾಗಿಯಾಗಲಿದ್ದಾರೆ. ಸರ್, ತಮಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರವಾಗಿ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಜವಾಗಿ ನಮಗೆ ಇವತ್ತು ಸುದಿನ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಶ್ರೀ ಜಯರಾಜ ಅಮೀನ್ ಸರ್ ಅವರು ಬಂದದ್ದು. ಸರ್ ಅವರನ್ನು ಕಳೆದ ಒಂದು ವಾರದ ಹಿಂದೆ ಸರ್ ಅವರನ್ನು ಹೋಗಿ ಭೇಟಿಯಾದಾಗ ಖಂಡಿತ ಬರ್ತೇನೆ, ಎಲ್ಲ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಇವತ್ತು ಸರ್ ಅವರು ಭಾಗಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಸರ್ ಉದ್ಘಾಟನಾ ಮಾತುಗಳನ್ನು ಆಡಿದ್ದಾರೆ, ನಮಗೆಲ್ಲರಿಗೂ ಶುಭ ಹಾರೈಸಿದ್ರ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 3 ಜಿಲ್ಲೆಗಳು ಬರುತ್ತೆ ಸರ್, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು. ಅದ ಕಾರಣ ತಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ನಮ್ಗೆ ಖಂಡಿತ ಬೇಕು. ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ದೀರಾ ಸರ್. ತಮಗೂ ಕೂಡ ನಮ್ಮ ಎಲ್ಲ 3 ಜಿಲ್ಲಾ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮ 3 ಜಿಲ್ಲೆಯನ್ನು ರೋವರ್ಸ್ ರೇಂಜಸ್ ದಳವನ್ನು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಕಾಲೇಜುಗಳಲ್ಲಿ ಪ್ರಾರಂಭಿಸಬೇಕು. ಇದಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಒಬ್ಬರು ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಡಾಕ್ಟರ್ ಸಿದ್ದರಾಜ್ ಸರ್ ಅವರು. ನನ್ನ ಆತ್ಮೀಯರು ಕೂಡ ಇತ್ತೀಚೆಗೆ ತರಬೇತಿಯನ್ನು ಕೂಡ ಪಡೆದುಕೊಂಡು ಅವರು ಬಂದಿದ್ದಾರೆ, ಬೇಸಿಕ್ ಟ್ರೈನಿಂಗ್ ಅನ್ನು ಕೂಡ ಮುಗಿಸಿದ್ದಾರೆ. ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಾನು ಅವರು ಹೇಳುವ ಒಂದೇ ಮಾತು, ನಾನೇನಾದ್ರೂ ಲೆಕ್ಚರ್ಸ್ಗೆ ಹೇಳ್ಬೇಕಾದ್ರೆ ನನಗೆ ಗೊತ್ತಿರಬೇಕಲ್ಲ, ನಾನು ಟ್ರೈನಿಂಗ್ ಪಡಿಬೇಕಂತೇಳಿ 7 ದಿನ ಹೋಗಿ ತರಬೇತಿಯನ್ನು ಪಡೆದು ಬಂದವರು ಡಾಕ್ಟರ್ ಸಿದ್ದರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆ ಸದಾ ಪ್ರೋತ್ಸಾಹ ನೀಡುತ್ತಾ ಮಾರ್ಗದರ್ಶನ ನೀಡುವವರು ನಮ್ಮ ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಎಂ ಪ್ರಭಾಕರ್ ಭಟ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ವಿಮಲಾ ರಂಗಯ್ಯ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಜಿಲ್ಲಾ ಸಂಸ್ಥೆ ಉಡುಪಿಯ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ನನ್ನ ಗುರುಗಳಾಗಿರುವಂತಹ ಶ್ರೀಯುತ ಆನಂದ ಅಡಿಗ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಬೆಂಗಳೂರಿನಿಂದ ನಮ್ಮ ಜೊತೆ ಸೇರಿಕೊಂಡವರು ನಮ್ಮ ಶ್ರೀಮತಿ ಲತಾ ಮೇಡಮ್ ಅವರು, ಉಪನ್ಯಾಸಕಿಯವರು, ರೇಂಜರ್ ಲೀಡರ್ ಹಾಗೂ ಗೈಡಲ್ಲಿ ವುಡ್ ಬ್ಯಾಜ್ ಹೋಲ್ಡರ್ ಕೂಡ. ಮೇಡಮ್, ತಮಗೂ ಕೂಡ ನಮ್ಮ ಜಿಲ್ಲಾ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕವಾದ ಅಭಿವಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಜಿಲ್ಲಾ ಸಂಸ್ಥೆಯ ಗೈಡ್ ಆಯುಕ್ತೆ ಆಗಿರುವಂತಹ ಹಾಗೂ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಜಯವಂತಿ ಮೇಡಮ್ ಅವರು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ. ಮೇಡಮ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿವಂದನೆಗಳು. ಹಾಗೆ ನಮ್ಮ ಜಿಲ್ಲಾ ಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಅನಿಲ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ನಮ್ಮ ಜಿಲ್ಲಾ ಸಂಸ್ಥೆಯ ಬಂಟ್ವಾಳ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು, ಲೀಡರ್ ಟ್ರೈನರ್ ಆಗಿರುವಂತಹ ಶ್ರೀಯುತ BM ತುಂಬೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿವಂದನೆ. ಹಾಗೂ ನಮ್ಮ ಇವತ್ತಿನ ತರಬೇತುದಾರರು, ನಾಯಕರಾಗಿರುವಂತಹ ನನ್ನ ಗುರುಗಳಾಗಿರುವಂತಹ ಶ್ರೀಯುತ ಗುರುಮೂರ್ತಿ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿವಂದನೆಗಳು.